ತಿಳಿಸಲು ಉದ್ದೇಶವಾಗಿ ಹೊರಟು ಬಂದವಳು. ಶಿವಗಿರಿಯ ಮಹಾರಾಜ ನನಗೆ ಮಾವ. ನಿಮ್ಗೆ ಅರ್ಥ ಆಗದೆ ಹೋದ್ರೆ ನನಗೆ ಅರ್ಥ ಆಯ್ತು. ಈಗ ನಂಗೆ ಅರ್ಥ ಆಗ್ಲಿಕ್ಕೆ ನಮ್ಗಿದೆ ಅಂತ ಅರ್ಥವೇ ಗೊತ್ತಾಗ್ಲಿಲ್ಲ. ಇವಳು ದೂರ ಏನಿಲ್ಲ ನಮ್ಗೆ, ಇಲ್ಲ ಹತ್ರ ನಿಂತಿದ್ದಾಳೆ. ಹಾಗಲ್ಲ, ಸಂಬಂಧದಲ್ಲಿ ಹೇಳಿದ್ದು ನಾನು. ಸಂಬಂಧ? ಹೌದು. ಇವಳು ನನ್ನ ಅತ್ತೆಯ ಮಗಳು. ನನ್ನ ಅಪ್ಪನ ಅಕ್ಕನನ್ನ ಅಮರಪುರದ ಮಹಾರಾಜರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರಿಗೆ ಇವಳು ಮಗಳು. ಆದ್ರೆ ನನಗೂ ಪರಿಚಯ ಸಿಗಲೇ ಇಲ್ಲ. ಈಗ 8-9 ತಿಂಗಳಿಂದ ಒಬ್ಬರು ಪರಿಚಯವೂ ಸಿಕ್ಕುವುದಿಲ್ಲ. ಯಾಕಂದ್ರೆ ಮೂಗು ಮತ್ತೆ ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಬಂದು ಕೊಂಡು ಪಿಳಿ 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 ಮಾಡೋದು. ಹತ್ರ ಬಂದ್ಕೊಂಡು ನನ್ನ ಪರಿಚಯ ಆಯ್ತಾ, ನಾವಾಗ ಹೇಳುದು ಬಟ್ಟೆ ತೆಗೀರಿ ಅಂತ. ಆವಾಗ ಸ್ವಲ್ಪ ಪರಿಚಯ ಆಗುದು. ಇನ್ನು ಕೆಲವರು ಕಡ್ಡಾಯವಾಗಿ ಇರಬೇಕು ಎನ್ನುವ ಕಾರಣದಿಂದ ಮೂಗು ಬಾಯಿ ಬಿಟ್ಕೊಳ್ಳುವುದಿಲ್ಲ, ಗಲ್ಲಕ್ಕೆ ಇಟ್ಕೊಳ್ಳುವುದು. ಅದು ಕಪ್ಪು ಅಂದ್ರೆ ಒಳ್ಳೆ ದೂರದಲ್ಲಿ ಕಪ್ಪು ಗಡ್ಡ ಬಿಟ್ಟವರಾಗ ಅಂತ ಸ್ಥಿತಿ. ನಾನು ಹಾಗೆ ಹೇಳಿದ್ದಲ್ಲ, ಅಂದ್ರೆ ಸಣ್ಣವಳಿರುವಾಗ ನೋಡಿದ್ದು, ಈಗ ಬೆಳೆದಿದ್ದಾಳೆ, ಪರಿಚಯ ಸಿಗಲಿಲ್ಲ. ನೋಡಮ್ಮ, ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ನಾನು ನಿನಗೆ ಅತ್ತಿಗೆ ಬೆಳಿತೀನಿ. ಎಲ್ಲಿ ಬೆಳಿತೀರಿ ಅತ್ತಿಗೆ? ಒಳ್ಳೆ ನೀ ಬಂದೆಲ್ಲ ಆಚೆ ಬಿದ್ರೆ ಹಾಗೆಲ್ಲಮ್ಮ, ನಿನ್ನ ಮಾವನಿಗೆ ನಾನು ಮಗಳಿಲ್ವಾ, ದಿವ್ಯ ದಿವ್ಯ ಅಂತ? ಕೇಳಿದ್ದೆ. ಆ ದಿವ್ಯ ನಾನು ಅತ್ತಿಗೆ ಹೊಂದಿಸಿಕೊಂಡಿದ್ದೇನೆ. ಇವಳು ಯಾರು ಗೊತ್ತಾಯ್ತಾ? ನಿನ್ನನ್ನು ಕರೆತಂದ ನೋಡು, ಅವನಿಗೆ ಅಮ್ಮ, ನನಗೆ ಮಗಳು. ಅತ್ತೆಯಮ್ಮ ವಂದಿಸಿಕೊಂಡಿದ್ದೇನೆ. ನೀನ್ ಯಾರ ಮನೆ ಸೇರಿದ್ರು ಒಬ್ಬರು ಅತ್ತೆ. ಅಪ್ಪ, ಇದುವರೆಗೆ ಇವ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳುತ್ತಿದ್ದ. ಹೌದು. ಅಪ್ಪ 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 ಅಂತ. ಅವನಿಗೆ ನೆಯ್ಯಪ್ಪ ಕೊಟ್ಟು ನೀ ಸಮಾಧಾನ ಮಾಡ್ತಿದ್ದೆ ಅಲ್ವಾ? ಇವತ್ತು ಅಪ್ಪ ಯಾರು ಅಂತ ಹೇಳಿ. ನಿನ್ನ ಪ್ರಶ್ನೆಗೆ ನನ್ನ ಕಣ್ಣಿಗೆ ಉತ್ತರವಾಗಿತ್ತು. ಉತ್ತರ ಹೇಳುವ ಸಂದರ್ಭ ಇತ್ತು, ಹೊತ್ತಿನಲ್ಲಿ ಕೂಡಿ ಬಂದಿದೆ. ಸೆರೆಮನೆಯಲ್ಲಿರುವವರು ಬೇರೆ ಯಾರು ಅಲ್ಲ, ನಿನ್ನ ಅಪ್ಪ ಮಗನೇ. ಒಂದೇ ಸಲ 4 ಜನ ಕೊಟ್ಟು ಬಿದ್ದಾಳ್ಬಿಟ್ಟು. ಯಾಕೆ? ನನಗೆ ಕತ್ತಿ ಕೊಟ್ಟಿದ್ದೆ. ನನಗೆ ಕಬ್ಬಣದ ಕಾಯಿಲೆ. ಒಮ್ಮಿಂದೊಮ್ಮೆಲೆ ಕೆಳಗೆ ಬಿದ್ದು ಒಂದು ಭಾಗ ಹಾರಿಸ್ಲಿಕ್ಕೆ ಶುರು ಮಾಡಿದ್ರಿ. ಹಾರಿಸಿದ್ದಲ್ಲ, ಅವನನ್ನು ಕಡಿಬೇಡ 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 ಅಂದದ್ದು. ಏನೋ ಅದ್ಯಾಕ? ಈಗ ನೀನು ಮುಸ್ಕುಡ ಮೇಲೆ ಹೊಡಿತೇನೆ. ಈಗ ಅನ್ನು ಸೇರಿಸ್ಕೊ, ಬರೀ ಜಯ ಜಯ ಅನ್ಬೇಡ. ಏನ ಅಜ್ಜಯ್ಯ ಅಂತ ಹೇಳು. ಅಜ್ಜಯ್ಯ ಜೋರ್ ಮಾಡ್ಬೇಡ. ಆವೇಶ ಬರ್ತದ ಅಜ್ಜಯ್ಯ. ಒಳ್ಳೆ ಅಡಿಗೆ ಅಂತ ಜಾಸ್ತಿ ಆಯ್ತಂತ ಗೌರಿದಣ್ಣ ಕೊಟ್ಟು ಕತ್ತಿ ಕೊಡು. ಆವೇಶ ಆವೇಶ ಬರ್ತದ ಅಜ್ಜಯ್ಯ. ಆವೇಶ ನಿಂಗೆ ಬಂದ್ರೆ ಈ ವೇಷ ಹೇಳದೆ ಕೇಳದೆ ಹೋಗ್ತಿತ್ತು. ಹೋಗುವುದಕ್ಕೆ ನಾನು ಬಿಡ್ತೇನೆ ಅಜ್ಜಯ್ಯ. ಬಿಡ್ತೇನೆ ಅಂದ್ರೆ ನಿನ್ ಕೈ ಒಳಗುಂಟದ ಮತ್ತೆ ಜೋರ್ ಮಾಡ್ತೀಯ. ಯಾಕೆ ಸಿಟ್ಟು ಬಂದದ ಅಜ್ಜಯ್ಯ? ಸಿಟ್ಟು ಬಂದು ನಿನ್ನ ಅಪ್ಪನ ಸುದ್ದಿ ಕೇಳಿಕೊಳ್ಳಿ, ನನ್ನ ಮೇಲೆ ಯಾಕೆ ಸಿಟ್ಟು? ಅದಕ್ಕಲ್ಲ ಅಜ್ಜಯ್ಯ, ಮತ್ತೆ ತಂದೆ ಇರುವಂತಹ ಪರಿಸ್ಥಿತಿಯನ್ನು ಕೇಳಿ ಈ ಕಾಲಕ್ಕೆ ಸಿಟ್ಟು ಬಂದದ್ದು ಹೌದಜ್ಜಯ್ಯ. ಆದರೂ ಲೋಕಮುಖಕ್ಕೆ ನನ್ನನ್ನು ಹಂಗಿಸುವಂತಹ ಈ ಜನರ ಮುಂದೆ ಸೆರೆಮನೆಯಲ್ಲಿರುವಂತಹ ತಂದೆಯನ್ನು ಬಿಡಿಸ್ತೇನೆ. ಸರಿ, ಅವರ ಮಗ ನಾನು, ನನ್ನ ತಂದೆ ಅವರೆನ್ನುವುದಾಗಿ ಸಿದ್ಧ ಮಾಡುತ್ತೇನೆ. ಹೋಗೋಣ ಅಜ್ಜಯ್ಯ. ಬಾರಿ ಒಳ್ಳೆದಾಗಿ. ನೀವು ಈಗ ಹುಮ್ಮಸ್ಸದಲ್ಲಿದ್ದಾನೆ. ಅವನಿಗೆ ಹುಮ್ಮಸ್ಸು ಬಂದಾಗ ನಮ್ಗೆ ಹುಮ್ಮಸ್ಸು ಬರ್ತಾವ. ಹೌದಲ್ವ? ಅದೇ ಬರುವುದು. ಅಮ್ಮ ಹೊರಟಿದ್ದಾನೆ ಅಂತಾದ್ರೆ, ಜೊತೆಯಲ್ಲಿ ಉಳಿತಾಳೆ ಅಂತಾದ್ರೆ ನಮ್ಮ ಸಾಧನೆ ಪರಿಹಾರ ಆಗ್ತದೆ. ಆದ್ರಿಂದ ಹೇಳಿ ನಮಸ್ಕಾರ. ಒಳ್ಳೇದಾಗ್ಲಿ. ಗಡ್ಡ ಬಿಟ್ಟು ಬಂದವರೆಲ್ಲ ಇದು ಒಳ್ಳೇದಲ್ಲ. ನಾವು ಒಳ್ಳೆ ಕಾರ್ಯ ಕೊಟ್ಟವು. ನಾನು ಅದೇ ಒಳ್ಳೆ ಕಾರ್ಯಕ್ಕೆ ಬಂದವನು. ನೀವು ಯಾವ ಕಾರ್ಯ ಕೊಟ್ರಿ? ಮಹಾರಾಜರನ್ನು ಸೆರೆಯಿಂದ ಬಿಡಿಸಬೇಕೆನ್ನುವ ಉದ್ದೇಶದಿಂದ ಹೊರಟವರು ನೀವು. ನಿಮಗೂ ಅವರಿಗೂ ಸಂಬಂಧ ಏನು? ಈ ನಾಡಿನ ಉತ್ಪನ್ನವನ್ನು ತಿಂದಿದ್ದೇನೆ. ನಿಮ್ಮ ಹೆಸರು? ಈ ನಾಡಿನ ಸೇನಾಧಿಪತಿ. ಅಂದ್ರೆ ನೀವೇ? ನಾನೇ. ಬಾರಿ ಸಂತೋಷ ಆಯ್ತು. ಯಾಕೆ? ಇದುವರೆಗೆ ಅವರ ಉತ್ಪನ್ನವನ್ನು ತಿಂದಂತಹ ನೀವು ಇಂತಹ ಸಮಯದಲ್ಲಿ ಉಪಕಾರ ಮಾಡಬೇಕು ಅಂತ ಇಲ್ಲಿವರೆಗೆ ಬಂದ್ರಲ್ಲ. ಹೌದು. ಬಾರಿ ಸಂತೋಷ. ಒಬ್ಬರೊಬ್ಬರೇ ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ. ಈ ವರ್ಷ ನಮ್ಮ ಪಕ್ಷ ಗೆಲ್ತದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ಪಕ್ಷ ಯಾವುದು? ಮೊನ್ನೆ ಗೆತ್ತಲ್ಲ, ಅದೇ ಪಕ್ಷ.
ಹಾಗಾಗಿ ನೀ ಸ್ವಲ್ಪ ಸಾಧಿಸ್ಬಿಟ್ಟು ನಾವು ವಿಚಾರಿಸ್ತೇವೆ. ಅದೇ ಹೇಗಿದ್ದೆ? ಸದ್ಯಕ್ಕೆ ಏನ್ ತೊಂದರೆ ಇಲ್ಲ. ಸುಳ್ಳಲ್ಲ, ನೀ ಯಾರು? ನನ್ನ ಪರಿಚಯ ಆಗಿಲ್ಲ ನಿನಗೆ. ನೀ ಅಂತ ನಂಗೆ ಭಾವನೆ ಉಂಟು. ನನ್ನ ನಿಮ್ಮ ಸಂಬಂಧವ್ರ ಪರಿಚಯ ಮಾತ್ರ ಇಲ್ಲ ನಿನಗೆ. ಈ ವರ್ಷದ ಕಾಲದಲ್ಲಿ ಸಂಬಂಧಿಕರ ಪರಿಚಯವೂ ಆಗುದಿಲ್ಲ. ಗಂಡಾಂತರವೇ. ಓಹೋ, ನಾನು ನಾಗ, ರುದ್ರನಾಗ. ಅದಲ್ಲ ಕುಸುಬಯ್ಯ ಆ ಹೆಸರಿನ. ನನ್ನ ಹೆಸರು ರುದ್ರನಾಗ. ಸರಿ, ಏನ್ ಮಾಡ್ತಿದ್ದಿ? ಶಿವಗಿರಿ ಅರಸ ನಾನೇ ಈಗ ಸದ್ಯಕ್ಕೆ. ಸದ್ಯಕ್ಕೆ ನಾನೇ ಅರಸ ಮಹಾರಾಜ. ಸದ್ಯಕ್ಕೆ ನೀನೇ ಅಂತ ಅದ್ರ ಮೊದಲು ಯಾರು ಇದ್ದಿರ್ಬೇಕಲ್ಲ? ಹೌದು. ಯಾರು? ವಿಜಯ ವರ್ಮ. ಅವರೆಲ್ಲಿದ್ದಾರೆ? ಈ ಸೆರೆಮನೆಯಲ್ಲಿದ್ದಾರೆ. ಅವ್ರ ಸರ ಎಂತ? ಸೆರೆಮನೆ. ಸೆರೆಮನೆಯಲ್ಲಿದ್ದಾರೆ. ಅವರ ಸೆರೆಮನೆಯಲ್ಲಿ ಇರಿಸಿದವರು ಯಾರು? ನಾನೇ ಇರಿಸಿದ್ದು. ಕಾರಣ ಏನು? ಕಾರಣ ಉಂಟು. ಮೊದಲೇ ಅವನ ಕುರಿತಾದಂತಹ ದ್ವೇಷ ತಳೆದವ ನಾನು. ಎಲ್ಲಿ? ಆಮೇಲೆ ನಾನು ಪ್ರೀತಿಸಿದಂತಹ ಸನ್ನಿಧಿಯನ್ನ ಆ ಮುದುಕ ಮದುವೆಯಾದ. ಎಲ್ಲ ಇವನ ಸನ್ನಿಧಿ ಎನ್ನುವಳು ನನ್ನ ಮಗಳು. ಹೌದು. ಮದುವೆ ಆಗುವ ಪೂರ್ವದಲ್ಲಿ ಮುದುಕನಿಗಲ್ಲ, ನಾನು ಚಂಡೆ ಉದಯನಿ ಕೊಡ್ತಿದ್ದೆ. ಅದು ನನಗೆ ಸಂಬಂಧಪಟ್ಟ. ಹೌದಪ್ಪ, ನಾನು ಪ್ರೇಮಿಸಿದ್ದೇನೆ. ಈಗ ನೀನು ಪ್ರೇಮಿಸಿದ್ದಿ ಎನ್ನುವ ಕಾರಣದಿಂದ ಅವಳು ಸಿಕ್ಕಲಿಲ್ಲ ಅಂತ ನೀನು ದೇಶ ಸಾಧಿಸ್ತಿ ಅಂತ ಆದ್ರೆ, ಒಬ್ಬ ಹುಡುಗ ಮದುವೆ ಆಗುವ ಮುನ್ನ 10 ಹೆಣ್ಣು ಮಕ್ಕಳನ್ನು ನೋಡ್ತಾನೆ. ಎಲ್ಲರೂ ನಮಗೆ ಸಿಗ್ತಾರೆ. ಸಿಕ್ಕಿದ್ರೆ ಮನೆಯಲ್ಲಿ ಜಾಗ ಸಾಕಾದೀತಿ, ಅವರಿಗಾಗಿ ಪಟ್ಟಿಗೆ ಬೇರೆ ಕಟ್ಟಬೇಕಾಗ್ತದೆ. ಹೌದಾ ಅಲ್ವಾ? ಅಂತ ಆದ ಮೇಲೆ ಅವಳು ಸಿಕ್ಲಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ನೀನು ಹಾಗೆ ಮಾಡಿದ್ದಿ ಅಂತ ಆದ್ರೆ ಬಿಡ. ನಿಮ್ಮ ದ್ವೇಷಕ್ಕೆ ಯಾವ ಕಾರಣವೇ ಇರಲಿ, ಅದನ್ನ ಕೇಳುವುದಿಲ್ಲ. ಇವತ್ತಿನವರೆಗೆ ಇಲ್ಲಿ ಆಡಳಿತ ನಿನ್ನದಾಗಿತ್ತು, ನನ್ನದಾಗಿತ್ತು. ಇನ್ನು ಮಾತ್ರ ಹಾಗಲ್ಲ. ಅವರ ಮಗ ಇಲ್ಲಿವರೆಗೆ ಬಂದಿದ್ದಾನೆ, ಬಿಟ್ಟು ನಡಿ. ಮರಳು ಹೌದು, ಎಲ್ಲ ಹುಚ್ಚರ ಸಂತೆ. ಹುಚ್ಚು ಹೆಚ್ಚಾದ ನೀನೇ ಅವರಿಗೆಲ್ಲ ಅಧ್ಯಕ್ಷ. ನನ್ನ ಜೊತೆಗೆ ನೀವೆಲ್ಲರೂ ಇದ್ದೀರಿ. ಯಾರು ಪಟ್ಟಾಭಿಷೇಕವನ್ನು ಮಾಡಿದವರಿಲ್ಲ. ಮಾಡ್ಲಿಕ್ಕೆ ಜನವೇ ಇಲ್ಲ, ಮಾಡುದೆ. ಹೌದೌದು. ನನ್ನ ಸಾಮರ್ಥ್ಯದಿಂದಲೇ ಇದು ಅಧಿಕಾರ ಸೂತ್ರವನ್ನು ಕೈಗೆತ್ತಿಕೊಂಡವ ನಾನು. ಸರಿಯಪ್ಪ. ಹಾಗಾಗಿ ಕೊಡುವ ಪ್ರಶ್ನೆ ಇಲ್ಲ, ಕೇಳುವ ಮಗ ಯಾರವ ಎಂದ ಮಾತ್ರ. ಭಾಗವತ್ರೆ, ನಂಗೆ ಪದ ಇಲ್ಲ. ಬೇಕಾ? ಎಂದ ಮಗ ಅದರಲ್ಲಿಲ್ಲ. ಅದರಿಂದ ಸುಳ್ಳು ಪದ ನೀವು ಹೇಳಿ. ಏನು ಸುಳ್ಳು ಪದ್ಯಕ್ಕೆಲ್ಲ ಕುಣಿಯುವ ನಾನಲ್ಲ. ಏನಂತ ಮಾಡ್ಕೊಂಡಿದ್ದೀರಿ ನೀವು? ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಉಳಿದವರಿಗೆಲ್ಲ ಉತ್ತುದ ಪದ್ಯ, ನಮ್ಗೆ ಒಂದು ಪದ್ಯವೂ ಇಲ್ಲ. ಬೇಡ, ಎಂತ ಪದ್ಯವು ಬೇಡ. ನಮ್ಗೆ ಇಷ್ಟೇ ಸಾಕು. ಹೌದಾ? ಇನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ನಿನ್ನ ಮಾತನ್ನು ಕೇಳಿ ಮರದಲ್ಲಿದ್ದದ್ದು ನಗಾಡ್ತಾ ಉಂಟು. ನೋಡಿ, ನೋಡ್ರಿ, ನನ್ನ ಮಾತು ಕೇಳಿ ಅಲ್ಲ. ಅದು ಸಮೇತ ನಗಾಡ್ತಾ ಉಂಟು. ಯಾಕೆ? ಇವನಿಗೆ 4 ವರ್ಷ ಬದುಕೋ ಅವಕಾಶವೇ ಇಲ್ಲ ಅಂತ. ಒಳ್ಳೆ ಮಾತಿನಿಂದ ಹೇಳ್ತೇನೆ, 4 ವರ್ಷ ಒಳ್ಳೆ ರೀತಿಯಲ್ಲಿ ನೀವು ಬದುಕಬೇಕು ಅಂತ ಆದ್ರೆ ನಿನ್ನನ್ನು ಹೀಗೆ ಬಿಡ್ತೇವೆ. ಅದಲ್ಲದೆ ಹೋದ್ರೆ ಕೋಣಿ ಚೀಲದೊಳಗೆ ಹಕ್ಕಿನ ಹೊಕ್ಕಿದ್ರೆ ಎಲ್ಲ ಹೊಡೆದು ಹಾಕೊಳ್ತಾರೋ ಹಾಗೆ ನಿನ್ನನ್ನು ಕೊಳ್ಳಿಕೊಂಡು ಮಗ ಯಾರು? ಅಜಯ. ಅವನು ಕೊಂದಿಯ? ಹೌದು ಅಜಯ. ಎಂತ ಹೌದು? ರಕ್ತ ಹಾಗೆ ಉಂಟು. ಎಲ್ಲ ರಕ್ತ ಅವನ ಮೇಲೆ ಹಾಗೆ ಉಂಟು. ನೀವು ಕುಂದದ್ದೆ ಅಲ್ಲಿ ಇಲ್ಲಿಂದಲ್ಲಿ ನಡ್ಕೊಂಡಲ್ಲ. ನೀನು ಅವನನ್ನು ಕೊಂದದ್ದಲ್ಲ ಮಗ, ಮತ್ತೆ ಅವನ ಸತ್ತದ್ದು. ಯಾಕೆ? ಯಾಕಜಯ? ಅವ ಕೆಲವು ಹೊತ್ತಿನಿಂದ ಮೈಕೈ ಮೇಲೆಲ್ಲ ಕಟ್ಕೊಂಡಿದ್ದ. ಯಾರು ಬಂದು ನನ್ನನ್ನು ಕೊಲ್ತಾವ್ರೆ ಸಾವತ್ತರ ಬರ್ತಿದ್ದ. ಕಟ್ಟೋಕಿನ ಕತ್ತಿ ಎತ್ತದ್ಯಾ ಅವ ಹಾಗೆ. ಹೌದಾ? ಹೋಗ್ಲಿ ಬಿಡು, ಯಾವ ಸ್ಥಿತಿಯಲ್ಲೇ ಆಗಲಿ ಅವನು ಹೋದದ್ದು ಸುಳ್ಳಲ್ಲ ತಾನೆ. ಹೌದಾ ಜಯ? ಹಾಗಾಗಿ ಇನ್ನು ನಮ್ಮ ಕಾರ್ಯ ಆಗಬೇಕಾದದ್ದು ಅಂತ ಹೇಳಿದ್ರೆ ಮಹಾರಾಜರ ಸೆರೆ ಬಿಡುಗಡೆ. ಯಾರಲ್ಲಿ ಸೆರೆಯಿಂದ ಮಹಾರಾಜರನ್ನು ಬಿಡುಗಡೆ ಮಾಡಿ. ಏನೋ ಹೇಳ್ತಾ ಇದ್ದಾರೆ. ಅಂದ್ರೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಬರುವ ಪರಿಸ್ಥಿತಿ ಇಲ್ಲ ಅಂದ್ರೆ ಅವರು ಕಟ್ಟಿದ್ದು ಬಿಡಿಸಿದ್ದಾರೆ ಅಂತ ಲೆಕ್ಕ. ಅದನ್ನೆಲ್ಲ ಬಿಡಿಸಿ ಹಾಕೊಂಡು ಇಲ್ಲಿ ಬಂದ್ರೆ ನಾನು ಮಹಾರಾಜ ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಆದ್ರಿಂದ ನಾನು ಬರುವುದಿಲ್ಲ.
ಕೇಳಿ ಪ್ರತ್ಯಕ್ಷವಾಗಿ ಅದು ಯಾವುದನ್ನು ವಿಚಾರ ಮಾಡಲೂ ಇಲ್ಲ, ನೋಡಲೂ ಇಲ್ಲ. ಹಾಗಾಗಿ ಅರಮನೆಯಿಂದ ಹೊರ ಹಾಕಿದ್ದು ನಂದು ಅಪರಾಧ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರೇ ಆಗಿರಲಿ, ನಾವು ತಪ್ಪು ಮಾಡಿದ್ದೇವೆ ಅಂತ ಪಶ್ಚಾತ್ತಾಪ ಪಡ್ತಾರೋ ಅದೇ ಅವರಿಗೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಳ್ತೇನೆ. ಹಾಗಾಗಿ ಇಂದಿನವೇ ಮೊದಲುಗೊಂಡು ಇಂದಿನ ದಿನದಲ್ಲಿ ನನ್ನ ಪ್ರತಿಜ್ಞೆ ಎನ್ನುವುದು ಈಡೇರುತ್ತೆ. ಈ ಸಂತೋಷ ನಮಗೆಲ್ಲರಿಗೂ ಉಂಟು. ದಿವ್ಯಾ, ಇದುವರೆಗೆ ಗತಿ ಇಲ್ಲ ಅಂತ ಬಂದಂತ ನಿನ್ನನ್ನು ನಾವು ಸಾಕಿದ್ದೇವೆ ಎನ್ನುವುದು ಬಿಟ್ಟರೆ ನಿನ್ನ ಭವಿಷ್ಯದ ಕತೆ ಮುಂದೇನು ಎನ್ನುವುದನ್ನು ನಮಗೆ ತಿಳಿಸಲಿಲ್ಲ. ಏನ್ ಮಾಡ್ತೀಯಮ್ಮ ನೀನು? ನನ್ನ ಭವಿಷ್ಯ ಏನೇ ಇದ್ರು ಬೋನನ ಕೈಯಲ್ಲಿದೆ. ಸರಿ, ಹೇಳಿಕೊ. ಬೋನ ದಿವ್ಯಾ, ಆವತ್ತು ಬಂದು ಪ್ರೀತಿ ನಿವೇದನೆ ಮಾಡಿಕೊಂಡು ತಿರಸ್ಕಾರ ಮಾಡಿ ಹೊರಟು ಹೋದಿ ನೀನು. ಹೌದು. ಈಗಲೂ ನಿನಗಾಗಿ ಕಾಯುತ್ತಾ ಇದ್ದೇನೆ. ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ನಡೆಯುತ್ತಿರೋದು ನಿನ್ನ ಜೊತೆ ಇಲ್ಲ ಅಂತಾದ್ರೆ ಹೀಗೆ ಇದ್ದು ಬಿಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಜೊತೆಯಲ್ಲಿ ಇನ್ನೊಂದು ವಿಚಾರ, ಏನು? ನೀನು ತಿರಸ್ಕಾರ ಮಾಡಿ ಹೊರಟು ಹೋದಂತಹ ಕಾಲದಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಯಾವ ರೀತಿಯಾಗಿ? ನಿನ್ನ ಕೈಯಿಂದಲೇ ಭವಿಷ್ಯದಲ್ಲಿ ಮಾಂಗಲ್ಯವನ್ನ ಕಟ್ಟಿಸಿಕೊಳ್ಳುತ್ತೇನೆ, ಇದಕ್ಕೆ ಹರನಾಣೆ ಎನ್ನುವ ಹಾಗೆ. ನೀನು ಮದುವೆ ಆಗಲಿಲ್ಲ ಅಂತಾದ್ರೆ ನನ್ನ ಜೀವನವೂ ಹಾಳಾಗ್ತದೆ, ಜೊತೆಯಲ್ಲಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಅಪಚಾರ ಎಸಗಿದ ಹಾಗಾಗ್ತದೆ. ನಿರ್ಧಾರ ನನಗೆ ಬಿಟ್ಟಿದೆ. ದಿವ್ಯಾ, ಅಂದು ನಿನ್ನ ಪ್ರೀತಿಯನ್ನು ನಿವೇದನೆ ಮಾಡುವ ಸಂದರ್ಭದಲ್ಲಿ ಹೆಣ್ಣಿನ ಬಗ್ಗೆ ವೈರಾಗ್ಯವನ್ನು ತಾಳಿದವನ ಕಾಲಚಕ್ರ ಬದಲಾದಂತೆ ಪ್ರತಿಯೊಬ್ಬರು ಬದಲಾಗಬೇಕಂತೆ. ಕಾಲಚಕ್ರದ ಸುಳಿಗೆ ಸಿಕ್ಕಿದ ಸಮಯದ ಬೊಂಬೆಗಳು ನಾವೆಲ್ಲ. ಇವತ್ತಿನ ನಿನ್ನ ಪರಿಸ್ಥಿತಿಯನ್ನು, ಸ್ಥಿತಿಗತಿ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಒಲಿದು ಬಂದಂತ ಹೆಣ್ಣನ್ನು ಬಿಡಬಾರದು. ಮಾತ್ರ ಅಲ್ಲ, ಸಂಜೆಯ ಹೊತ್ತಿನಲ್ಲಿ ಯಾರ ಗೋವೆ ಆಗಿರಲಿ ನಮ್ಮ ಕೊಟ್ಟಿಗೆಗೆ ಬಂದ್ರೆ ಬೆಳಗ್ಗೆ ತನಕ ಹಿಂದೆ ಪಡಿಬಾರದು ಎನ್ನುವ ಒಂದು ಮಾತಿದೆ. ಆದ್ರಿಂದ ಒಂದು ಒಲಿದು ಬಂದವಳನ್ನು ನೀ ಯಾಕೆ ಬಿಟ್ಟೆ ಎನ್ನುವ ಪ್ರಶ್ನೆಯೂ ಬರಬಹುದು ಇದರಲ್ಲಿ. ಆದ್ರೆ ನಿನ್ನ ಮನಸ್ಥಿತಿ ಸರಿ ಇಲ್ಲದೆ ಇದ್ದರಿಂದ ಒಂದು ನೀನು ಬಿಟ್ಟಿದ್ದಿ ಎನ್ನುವುದೇ ಸಾಕ್ಷಿಯಾಗಿ. ಆದ್ರೆ ಇಂದು ಒಬ್ಬ ಆಕೆಗೆ ಬಾಳನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ನೀನು ಒಪ್ಪಿದ್ದಿ ಅಂತಾದ್ರೆ ಇಂದಲ್ಲ ನಾಳೆ ಆದ್ರೂ ಮಹಾರಾಜರನ್ನು ಸಂಧಿಸಿ ಅವರೊಡನೆ ಮಾತನಾಡಿ ನಿಮ್ಮ ಇರುವರ ಮದುವೆಯನ್ನು ಮಾಡಿಸುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮದು ಮದುವೆ ಮಾತ್ರ ಅಲ್ಲ, ಎಲ್ಲಾದ್ರೆ ಅಜಯ, ಮಹತ್ವ ನಾಳೆ ಬೆಳಿಗ್ಗೆ ಮಾತಾಡುವ ಈಗ ಅಂತ ಮಾತಾಡ್ತಿದ್ದೀರಲ್ಲ. ಅಜಯ, ನಿಮ್ಮ ಹಳೆಯವರ ಮಧ್ಯೆ ನಾವಿಬ್ರು, ನಿಮ್ಮ ಹಳೆಯವರ ಮಧ್ಯೆ ನಾವಿಬ್ರು ನಮ್ಮಂತ ಹಳೆಯವರ ಮಧ್ಯದಲ್ಲಿ ನೀವು ಬೇಡ ಅಂತ ಹಿಂದೆ ಕುಳಿತುಕೊಳ್ತೀರಿ ಅಂತಾದ್ರೆ ಪ್ರಪಂಚದಲ್ಲಿ ನಿಮ್ಗೆ ಬದುಕುವ ಭಾಗ್ಯವೇ ಇಲ್ಲ ಮಗ. ಯಾಕಜ್ಜಯ್ಯ? ಎಲ್ಲಾದ್ರೂ ಹಳೆಯರೇ ಹೆಚ್ಚಿದ್ದಾರೆ. ಆದ್ರೆ ನೀವೆಲ್ಲ ಬದುಕ್ತೀರಿ. ನೀವು ಯಾವಾಗ ಅಜ್ಜಯ್ಯ ದೇಶ ಬಿಡುವುದು? ನಾವು ದೇಶ ಬಿಡುವುದಲ್ಲ, ನೀವು ಯಾವ ಊರು ಬಿಡ್ತೀರಿ ಮಗ? ಇರ್ಲಿ ಬಿಡು, ನಾನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಅವಳನ್ನು ನೀನು ಪ್ರೀತಿಸಿದ್ದಿ, ನಿನ್ನನ್ನು ಅವಳು ಪ್ರೀತಿಸಿದ್ದಾಳೆ. ಆದ್ರಿಂದ ನೀನು ಕರೆತಂದಿದ್ದೀರಿ ನಾವು ಕಾರಣದಿಂದ ನಿಮ್ಮೀರುವರೆಗೂ ಸದ್ಯದಲ್ಲಿ ಮದುವೆ ಮಾಡಿಸ್ತೇನೆ. ಈ ಕಡೆಯಲ್ಲಿ ಎಳೆಯ ಜೋಡಿ, ಈ ಕಡೆಯಲ್ಲಿ ಮಧ್ಯಮ ಜೋಡಿ, ಹಳೇ ಜೋಡಿ ಒಂದುಗೂಡಿಸಬೇಕು. ಮಹಾರಾಜರನ್ನ ಮಾತಾಡಿಸಿ ನಿನ್ನನ್ನು ಒಂದುಗೂಡಿಸ್ತೇನೆ. ಸರಿ. ನಿಮ್ಮ ಎರಡೂ ಜೋಡಿಯ ಮಧ್ಯ ನನ್ನದು ಒಂದು ಮಾತು. ಏನು? ಇಲ್ಲಿ ಯಾರು ಪರಸ್ಪರ ವೈರಿಗಳಲ್ಲ. ನಾವು ನಮ್ಮ ಸ್ವಾರ್ಥ ಸಾಧನೆಗಾಗಿ ಅಥವಾ ಸ್ವಯಂ ಏನಾದರೂ ಉದ್ಯೋಗಕ್ಕಾಗಿ ನಾವು ಒಂದು ಕೆಲಸ ಮಾಡುವಾಗ ಪಕ್ಕದವರಿಗೆ ಅನ್ಯಾಯ ಆಗುತ್ತಿರ್ತದೆ. ಅನ್ಯಾಯ ಆಗಲೇಬೇಕು ಅಂತ ಮಾಡುವುದು ಬೇರೆ, ಇವರು ಮಾಡುವ ಕಾರ್ಯದಲ್ಲಿ ಅನ್ಯಾಯ ಆಗುವುದು ಬೇರೆ. ಹಾಗೆ ಈ ಪ್ರಪಂಚದಲ್ಲಿ ಯಾವಾಗಲೂ ಒಬ್ಬರಿಗೆ ನ್ಯಾಯ ಸಿಕ್ಕಿತು ಅಂತಾದ್ರೆ ಮತ್ತೊಬ್ಬರಿಗೆ ಅನ್ಯಾಯ ಹಾಗೆ ಆಗ್ತದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು? ಅದೇ ವಿಧಿ ಎನ್ನುವ ಒಬ್ಬ ಸೂತ್ರಧಾರಿ, ನಾವೆಲ್ಲವರು ಪಾತ್ರಧಾರಿಗಳು. ಪಾತ್ರಧಾರಿಗಳು ಏನ್ ಮಾಡ್ತಾರೆ ಎನ್ನುವುದನ್ನ ದೂರ ನಿಂತು ನೋಡ್ತಾನೆ. ಹಾಗಂತ ವಿಧಿ ನಮಗೆ ಕಾಣಿಸುವುದಿಲ್ಲ. ಯಾಕೆ? ಕಾರಣ ಬೇರೆ ಏನಲ್ಲ, ಮನುಷ್ಯನ ದೇಹದಲ್ಲಿರುವಂತಹ ಶ್ವಾಸ, ಕಣ್ಣಿನಲ್ಲಿರುವಂತಹ ದೃಷ್ಟಿ, ಹೂವಿನಲ್ಲಿರುವಂತಹ ಪರಿಮಳ, ಸಕ್ಕರೆಯಲ್ಲಿರುವಂತಹ ಸಿಹಿ, ಇದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ ಹೊರತು ಕಣ್ಣಿಗೆ ಕಾಣುವಂತಹ ವಸ್ತು ಅಲ್ಲ. ಅಂತೆಯೇ ಆ ವಿಧಿ ಇದುವರೆಗೆ ನಮಗೇನು ಕಷ್ಟ ನಷ್ಟ ಇತ್ಯಾದಿಗಳೆಲ್ಲ ಕೊಟ್ಟಿರಬಹುದು. ಈ ಕಾಲದಲ್ಲಿ ಸುಖಾಂತ್ಯವಾಗಿ ಎಲ್ಲವರು ಒಳಿತಾಗಿ ಇರಬೇಕು ಎನ್ನುವುದೇ ಅವನ ದೃಷ್ಟಿ. ಆದ್ದರಿಂದ ನಾವೆಲ್ಲರೂ ಒಂದುಗೂಡಿದ್ದೇವೆ. ಮಾತ್ರ ಅಲ್ಲ, ನಮ್ಮ ಕಷ್ಟ ಸುಖಕ್ಕೆ ಇಲ್ಲಿರುವವರೆಲ್ಲರೂ ಸಹಭಾಗಿಗಳಾಗಿದ್ದಾರೆ. ಆದ್ರಿಂದ ಇವರಿಗೆಲ್ಲವರಿಗೂ
ಮಾತೆಗೆ ಮಂಗಲ ಹಾಡುವಲ್ಲಿ ನಿಮ್ಮಲ್ಲಿ ಅಪ್ಪಣೆ ಕೇಳ್ತೇವೆ. ನಮೋ ನಮಃ.